ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ತನ್ನದೇ ವೈಶಿಷ್ಟ್ಯವನ್ನ ಹೊಂದಿ ಬಹಳ ಕಡಿಮೆ ಅವಧಿಯಲ್ಲಿ ಉತ್ತಮ ಗುಣಮಟ್ಟದ ವಸತಿ ಸಮುಚ್ಚಯಗಳನ್ನು ಸಮರ್ಪಿಸಿದ ಕೀರ್ತಿ ಹೊಂದಿರುವ ಮಂಗಳೂರಿನ ಸೊರಕೆ ಬಿಲ್ಡರ್ಸ್ ತನ್ನ ಮುಂದಿನ ಕನಸಿನ ಯೋಜನೆಯಾದ ಸೊರಕೆ ಹಿಲಿಯೋಸ್ ವಸತಿ ಸಮುಚ್ಚಯಕ್ಕೆ ಶಿಲಾನ್ಯಾಸ ನೆರವೇರಿತು. ನಗರದ ರಾಷ್ಟ್ರೀಯ ಹೆದ್ದಾರಿ 73ರ ಮರೋಳಿಯಲ್ಲಿ ಶಿಲಾನ್ಯಾಸ ನೆರವೇರಿತು. ಈಗಾಗಲೇ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ತನ್ನದೇ ವೈಶಿಷ್ಟ್ಯವನ್ನ ಹೊಂದಿರುವ ಸೊರಕೆ ಬಿಲ್ಡರ್ಸ್ ಇದೀಗ ಸೊರಕೆ ಹಿಲಿಯೋಸ್ ವಸತಿ ಸಮುಚ್ಚಯಕ್ಕೆ ಶಿಲಾನ್ಯಾಸ ನೆರವೇರಿತು. ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ 73ರ ಮರೋಳಿಯಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿತು. ಸೊರಕೆ ಬಿಲ್ಡರ್ಸ್ನ ವ್ಯವಸ್ಥಾಪಕ ಪಾಲುದಾರ ಡಾ ರಜನೀಶ್ ಸೊರಕೆ ಅವರು ಶಿಲಾನ್ಯಾಸ ನೆರವೇರಿಸಿದರು. ತದ ಬಳಿಕ ಮಾತನಾಡಿದ ಅವರು ಗ್ರಾಹಕರ ಅನುಗುಣಕ್ಕೆ ತಕ್ಕಂತೆ ವಸತಿ ಸಮುಚ್ಚಯ ನಿರ್ಮಾಣವಾಗಲಿದೆ ಎಂದು ಹೇಳಿದರು. We are coming up with this new project Sorake Helios in Maroli. The project is already commenced. We could not have the Bhumi Puja due to COVID, and so we have decided to have the Bhumi Puja today on 8th Friday 2021. We have an excellent team of engineers, structural engineer and contractor, Mr. Suresh Pai from Nayak Pai Associates has made a very beautiful design for the project. Mr. Chandan Das from Chandan Constructions is our contractor. We have an excellent team and we hope to bring up the project maybe in 1.5 years' time. I think we should be able to complete the project. We have 22 and 3 BHK apartments and we have a standalone commercial shop. So I hope that we'll be able to complete the project in time and give a very good product to our customers. Thank you. ಆರ್ಕಿಟೆಕ್ಟ್ ಸುರೇಶ್ ಪೈ ಅವರು ಮಾತನಾಡಿ ಸೊರಕೆ ಹಿಲಿಯೋಸ್ ವಸತಿ ಸಮುಚ್ಚಯ 5 ಮಹಡಿಗಳಲ್ಲಿ 20 ಅಪಾರ್ಟ್ಮೆಂಟ್ ಹೊಂದಿದೆ ಎಂದು ಹೇಳಿದರು. The building Sorake Helios, the Bhumi Puja for which was done today, is promoted by Sorake Builders, one of the reputed builders of Mangalore. It's a combination of commercial and residential apartment. There are 20 apartments, out of which 15 are 2-bedroom and 5 are 3-bedroom. It caters to almost all categories of people. The commercial complex is a standalone shop and the location is going to be the main criteria for this building. I wish Dr. Rajni Sorake, the builder of this apartment, all the very best for the good completion of this building. Thank you. ಇದೇ ವೇಳೆ ಗಣ್ಯರು ಸೊರಕೆ ಹಿಲಿಯೋಸ್ ವಸತಿ ಸಮುಚ್ಚಯದ ಬ್ರೋಷರ್ ಅನ್ನು ಅನಾವರಣಗೊಳಿಸಿದರು. ಈ ವೇಳೆ ಕಾಂಟ್ರಾಕ್ಟರ್ ಚಂದನ್ ದಾಸ್, ಕರ್ನಾಟಕ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ನ ಡಾ ಅಭಿನಯ್ ಸೊರಕೆ, ಸ್ಟ್ರಕ್ಚರಲ್ ಇಂಜಿನಿಯರ್ ಆನಂದ್ ಭಟ್, ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾ ರವಿರಾಜ್ ಎಸ್, ಅಸೋಸಿಯೇಟ್ ಪ್ರೊಫೆಸರ್ ಅಜಿತ್ ಕಾಮತ್, ಎಸ್ಸಿಎಸ್ ಕಾಲೇಜ್ ಆಫ್ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲೆ ಲಲಿತಾ ಎಸ್ಎಂ ಡಿಸೋಸಾ, ಕರ್ನಾಟಕ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ನ ಆಡಳಿತಾಧಿಕಾರಿ ಯುಕೆ ಖಾಲಿದ್, ಉಪ ಆಡಳಿತಾಧಿಕಾರಿ ಸಾಜು ಎಂವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ನಗರದ ಹೃದಯ ಭಾಗದಲ್ಲಿ ನಾಯಕ್ ಪೈ ಅಸೋಸಿಯೇಟ್ ವಾಸ್ತುಶಿಲ್ಪದಲ್ಲಿ ತಲೆ ಎತ್ತಲಿರುವ ಸೊರಕೆ ಹಿಲಿಯೋಸ್ ವಸತಿ ಸಮುಚ್ಚಯ 5 ಮಹಡಿಗಳಲ್ಲಿ 20 ಅಪಾರ್ಟ್ಮೆಂಟ್ಗಳನ್ನು ಹೊಂದಲಿದ್ದು 1080 ರಿಂದ 1160 ಚದರ ಅಡಿ ವಿಸ್ತೀರ್ಣದ 2 ಬಿಎಚ್ಕೆ ಮತ್ತು 1525 ರಿಂದ 1535 ಚದರ ಅಡಿ ವಿಸ್ತೀರ್ಣದ 3 ಬಿಎಚ್ಕೆ ಅಪಾರ್ಟ್ಮೆಂಟ್ಗಳನ್ನು ಹೊಂದಿದೆ. ಗ್ರಾನೈಟ್ ಫ್ಲೋರಿಂಗ್, ಲಿಫ್ಟ್ ಜನರೇಟರ್, ದಿನದ 24 ಗಂಟೆಯೂ ನೀರಿನ ಸರಬರಾಜು ಮುಂತಾದ ಸೌಲಭ್ಯಗಳನ್ನು ಹೊಂದಿರುವ ಈ ಅಪಾರ್ಟ್ಮೆಂಟ್ಗಳ ಮುಂಗಡ ಬುಕಿಂಗ್ಗಾಗಿ 08242213 ಹಾಗೂ 8105003496 ಮತ್ತು 8105843496 ಅನ್ನು ಸಂಪರ್ಕ ಮಾಡಬಹುದು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.